ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಅವರು ಬೇಜವಾಬ್ದಾರಿ ವರ್ತನೆಯನ್ನು ತೋರಿಸ್ತಾರೆ. ಇವತ್ತು ಯುದ್ಧ ಭೂಮಿಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು, ಅದರಿಂದ ಆಗಿರುವಂಥ ಸಮಸ್ಯೆಗಳು, ಯಾವುದೇ ದೇಶ ತಮ್ಮ ದೇಶದ ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತತ್ಕ್ಷಣ ಅದಕ್ಕೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿ ಇವತ್ತು ತಂಡಗಳನ್ನು ರಚನೆ ಮಾಡಿ 4 ಸಚಿವರನ್ನು ಕಳಿಸಿ ಜವಾಬ್ದಾರಿಯನ್ನು ಮೆರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ರಾಜಕೀಯವನ್ನು ಹುಡುಕತಕ್ಕಂಥ ಕೆಲಸವನ್ನು ಇದು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಈ ದೇಶದಲ್ಲಿ ಆಳ್ವಿಕೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇರಾನ್ ಇರಾಕ್ ಯುದ್ಧ ಆಗಿತ್ತು, ಎಷ್ಟು ಜನ ರಕ್ಷಣೆ ಮಾಡಿದ್ದಾರೆ ವರದಿ ಕೊಡಲಿ ಇವರು. ಇವತ್ತು ಸಿದ್ದರಾಮಯ್ಯ ಒಬ್ಬ ಜವಾಬ್ದಾರಿಯುತ ಮಾಜಿ ಮುಖ್ಯಮಂತ್ರಿಯಾಗಿ, ಒಬ್ಬ ಅತಿ ಹಿರಿತನದ ಒಬ್ಬ ನಾಯಕರಾಗಿ ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು ಇದು ಅವ್ರು ಮಾಡ್ತಕ್ಕಂಥ ದೇಶಕ್ಕೆ ಅವಮಾನ, ಅದರಲ್ಲಿ ರಾಜಕೀಯ ಹುಡುಕತಕ್ಕಂಥ ದೇಶಕ್ಕೆ ಅವಮಾನ. ಒಬ್ಬ ಚಾಣಕ್ಯ ರಾಜಕಾರಣಿಯ ನೀತಿ ಇದಲ್ಲ, ಅವರಂಥ ಹಿರಿತನದವರು ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು ಅವರ ಸಣ್ಣತನ.